ಓ ಟ್ರೈನ್ ಹೊರಡ್ತಾ ಅನ್ಸುತ್ತೆ. ಕರ್ಕೊಂಡವ್ರಿಗೋ ರೇಂಜಿಗೆ ಎಲ್ಲೂ ಕರ್ಕೊಂಡು ಹೋಗ್ತಾರೆ ದೇವರನ್ನ ನಮ್ಗಂತೂ ಗೊತ್ತಿಲ್ಲ. ಕರ್ನಾಟಕನೇ ಬೆಸ್ಟ್. ಎಷ್ಟು ವಾಸಿ ತಾಳ್ಮೆ ಇದೆ ಕನ್ನಡಿಗರಿಗೆ, ಅದೇ ಹೆಮ್ಮೆ. 1900 ರೂಪಾಯಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ತುಂಬ ಎಕ್ಸೈಟ್ ಆಗಿದ್ದೀವಿ, ಯಾಕೆಂದರೆ ನಾವಿವತ್ತು ಕೇದಾರ್ನಾಥ್ಗೆ ಹೊರಟಿದ್ದೀವಿ. ಸೊ ನಾನು ನಿಮಗೆ ನಮ್ಮ ಟ್ರೈನ್ ಕೋಚ್ ತೋರಿಸ್ತೀನಿ ನೋಡಿ. ದಿಸ್ ಇಸ್ ಆ ಟ್ರೈನ್. ಈ ಟ್ರೈನ್ ವಾರಕ್ಕೊಂದ್ಸಲ ಮಂಗಳೂರಿಗೆ ಬರುತ್ತೆ. ಕೊಚುವೆಲಿಂದ ಡೈರೆಕ್ಟ್ ಯೋಗನಗರಿ, ರಿಷಿಕೇಶ್. ಒಟ್ಟಿನಲ್ಲಿ ಟ್ರೈನ್ ಜರ್ನಿ ಏನಿದೆ, ಐ ಥಿಂಕ್ ಇಟ್ ವಿಲ್ ಬಿ 45 hours, ಅಂದರೆ ನಿಯರ್ಲಿ 2 days. ಇವತ್ತು ಅಂದರೆ 25 ತಾರೀಕು ಸಂಜೆ 5 ಗಂಟೆ ಹೊರಟ್ರೆ 27 ತಾರೀಕು ಮಧ್ಯಾಹ್ನ 1 ಗಂಟೆಗೆ ರೀಚ್ ಆಗ್ತೀವಿ. ಬಟ್ ಏನೋ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ನೋಡೋಣ ಬನ್ನಿ, ಮುಂದೆ ಜರ್ನಿಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಫೈನಲಿ ಕನ್ಫರ್ಮ್ ಮಾಡಿದ್ದೀವಿ ಕೇದಾರ್ನಾಥ್ ಅವರಿಗೆ ಅಲ್ವಾ? ಏನು ಹೋಗ್ತೀವೋ. ನಮಸ್ಕಾರ. ಮುಖೇಶ್, ಹೆಂಗ ಅನಿಸ್ತಿದೆ? ಹೋಗ್ತಾ ಇದ್ದೀವಿ. ಈ ಕಷ್ಟಪಟ್ಟಕ್ಕೆ ಏನ್ ಕಾರಣ? ವ್ಯೂಸ್ ಬೇಕಂತ ತಾನೆ. ಆಮೇಲೆ ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಗೋವಾಗ ಎಂಟ್ರಿ ಆಗಿದ್ದೀವಿ. ಈಗ ಒಂದು ಭಾರತದ ಒಂದು ಪ್ರೈಡ್ ಅನ್ನ ತೋರಿಸ್ತೀವಿ ನೋಡಿ. ವಂದೇ ಭಾರತ್ ಎಕ್ಸ್ಪ್ರೆಸ್. ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ. ಯಾರು ನಮ್ಮ ಟ್ರೈನು ಸೈಕ್ ಆಗಿದೆ. ಈಗ ಗೋವಾದಲ್ಲಿ ಒಂದು ಚಹಾ ಕುಡಿತಿದ್ದೀವಿ. ನಮ್ಮ ಅಣ್ಣ ಕೂಡ ಚಹಾ ಕುಡಿತಿದ್ದಾರೆ. ಓ ಟ್ರೈನ್ ಹೊರಡ್ತಾ ಅನ್ಸುತ್ತೆ. ಬೆಳಿಗ್ಗೆ ಒಂದು 9:43. ಇಲ್ಲಿ ನಾವು ಸೋಮಟ್ನೆ ಸ್ಟೇಷನಲ್ಲಿ ಇದ್ದೀವಿ. ಲೈಕ್ ಅಂದರೆ ಇಲ್ಲಿ ಸ್ಟೇಷನಲ್ಲಿ ಹಾಲ್ಟ್ ಇಲ್ಲ, ಬಟ್ ಏನು ಆಪೋಸಿಟ್ ಸೈಡಿಂದನೋ ಟ್ರೈನ್ ಬರ್ಬೋದು ಅಥವಾ ಟ್ರ್ಯಾಕ್ ಚೇಂಜಸ್ಸು ಆಗಿರ್ಬೋದು. ಸೊ ಹಿಂದೆ ಆಚೆ ಈಚೆ ನೋಡಿದಾಗ ದೊಡ್ಡ ದೊಡ್ಡ ಬಿಲ್ಡಿಂಗೇ ಕಾಣಿಸ್ತಿದೆ. ಸೊ ಆದಷ್ಟು ಬೇಗ ನಾವು ಪನ್ವೇಲ್ ಜಂಕ್ಷನ್ಗೆ ರೀಚ್ ಆಗ್ತೀವಿ. ಆದಮೇಲೆ ವಸಾಯಿ ರೋಡ್, ಆಮೇಲೆ ಪಾಲ್ಘರ್. ಸೊ ಅಲ್ಲಿಂದ ಮಹಾರಾಷ್ಟ್ರ ಜರ್ನಿ ಎಂಡ್ ಆಗಿ ಮತ್ತೆ ನಾವು ಗುಜರಾತ್ಗೆ ಹೋಗ್ತೀವಿ. ಆಮೇಲೆ ನಮ್ಮ ಜೊತೆ ಇರ್ತೀರಂತ ಒಂದು ಧೈರ್ಯ ಇಡೀ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ, ನಮ್ಮ ಜೊತೆ ವರ್ಚುವಲಿ ಟ್ರಾವೆಲ್ ಮಾಡಿ. ಫೈನಲಿ ನಾವು ಈಗ ಪನ್ವೇಲ್ ಸ್ಟೇಷನ್ಗೆ ಎಂಟರ್ ಆಗಿದ್ದೀವಿ. ಸೊ ಟ್ರೈನ್ ಆ್ಯಕ್ಚುಲಿ ಬರಬೇಕಿದ್ದದ್ದು 10:40ಗೆ. ಹಾರ್ನ್ ನೋಡಿದಾಗ ಟ್ರೈನ್ ಹೊರಡುತ್ತೆ ಅಂತ ಅನ್ಕೋತೀವಿ, ಬಟ್ ಹಂಗೇನಿಲ್ಲ. ಹಿಂದ್ಗಡೆ ಸಬರ್ಬನ್ ಟ್ರೈನ್ಸ್ ಇದೆ. CST ರೈಲ್ವೆ ಸ್ಟೇಷನ್ ಇದೆ, ಛತ್ರಪತಿ ಶಿವಾಜಿ ಟರ್ಮಿನಸ್ ಅಂತ. ಸೊ ಪನ್ವೇಲಿಂದ CSTಗೆ ಹೋಗೋ ಟ್ರೈನ್ಸ್ಗಳು ಇಲ್ಲಿ ಬರುತ್ತೆ. ಆಲ್ಮೋಸ್ಟ್ ನಾವು ನೋಡ್ಬೋದು. ಮತ್ತು ಟ್ರೈನ್ ಇವತ್ತು ಆ್ಯಕ್ಚುಲಿ 10:40ಗೆ ಬರಬೇಕಿತ್ತು. ಆಲ್ಮೋಸ್ಟ್ 10:10ಗೆ ರೀಚ್ ಆಗಿದೆ ಅಲ್ವಾ? ಮಾತಾಡು. ಹೌದು ಆಗಿದೆಯಾ? ಹಾಂ, ಇವರು ನಮ್ಮ ವೆಂಕಟೇಶ್ ಅಣ್ಣ ಅಂತ ನೋಡ್ಬಿಟ್ಟಲ್ಲ, ಇವಾಗ ಬೆಳಗಾವಿಂದ ಇನ್ನೇ ಇಟ್ಟಿದ್ದಾರೆ ಸುನೀಲ್. ಮತ್ತು ಬೆಳಗಾವಿಂದ ರಿಷಿಕೇಶ್, ಇವ್ರು ಕೂಡ ಕೇದಾರ್ನಾಥ್ಗೆ ಹೋಗ್ತಿದ್ದಾರೆ. ಟ್ರೈನ್ ಹಿಡಿಯೋಕ್ಕಂತ ಬೆಳಗಾವಿಂದ ಮಂಗಳೂರು ಬಂದಿದ್ದಾರೆ. ಇವರು ಸುನೀಲ್ ಅಣ್ಣ ಅಂತ ಬೆಳಗಾವಿಂದ, ಇವ್ರು ಕೂಡ ಕೇದಾರ್ನಾಥ್ ಬರ್ತಿದ್ದಾರೆ. ಇವರು ಇನ್ನೊಬ್ರು ಒಳಗಿದ್ದಾರೆ, ಅವರು ಬ್ಯಾಗನ್ನು ಕಾಯ್ತಾ ಇದ್ದಾರೆ. ನನಗೆ ಟ್ರೈನಲ್ಲಿ ವ್ಲಾಗ್ ಮಾಡಬೇಕಂತ ತುಂಬ ಆಸೆ ಇತ್ತು, ಆದರೆ ಮಾಡೋಕ್ಕೆ ನಿಜ ಇಷ್ಟ ಇಲ್ಲ. ಯಾಕಂದರೆ ತೋರಿಸ್ತೀನಿ. ಇದು ಸ್ಲೀಪರ್ ಕೋಚ್. ಬರೀ RAC ವೇಟಿಂಗ್ ಲಿಸ್ಟಂತೂ ಬುಕ್ ಮಾಡ್ಕೊಂಡವರು, ಜನರಲಲ್ಲಿ ಬುಕ್ ಮಾಡ್ಕೊಂಡವರು ಎಲ್ಲ ಬಂದು ಇಲ್ಲಿ ಜಮಾಯಿಸ್ಕೊಂಡು ನಮಗೆ ಇಲ್ಲಿ ಕೂರ್ದಾಗ ಮಾಡಿದ್ದಾರೆ. ಓಕೆ ಸರ್, ನೆಕ್ಸ್ಟ್ ಟೈಮ್ ಏನು ಮಾಡೋಣ? ಸುನಿಲ್ ಅಣ್ಣ ನಮಸ್ಕಾರ. ಓಕೆ ಸರ್, ಬುಕ್ ಮಾಡಿ ಆಯ್ತಲ್ಲ, ಏನು ಮಾಡೋದಿಲ್ಲ. ಒಂಥರ ಚೆನ್ನಾಗಿದೆ, ಬಟ್ ಜಾತ್ರೆ ಅಲ್ಲ. ನೋಡೋಣ. ಫೈನಲಿ
ಹರಿದ್ವಾರ್ಗೆ ಬಂದುಬಿಟ್ವಿ. ಇದು ಆ್ಯಕ್ಚುಲಿ ಟ್ರೈನ್ ಬರಬೇಕಾಗಿದ್ದು 12 ಗಂಟೆ 30 ನಿಮಿಷಕ್ಕೆ. ಸೊ ಬೇಗ ಬಂದುಬಿಟ್ಟು ಟ್ರೈನು. ಫೈನಲಿ ತುಂಬ ಖುಷಿ ಆಗ್ತಿದೆ. ಬಟ್ ನೋಡೋಣ ಮುಂದೆ. ಈಗ ಅಂದರೆ ನಾವು ಹೊರಟಿದ್ದು 25 ಸಂಜೆ 5:20ಕ್ಕೆ, ಮತ್ತು ರೀಚ್ ಆಗಿದ್ದು 27 ತಾರೀಕು 12ವರೆಗೆ. ಆ್ಯಕ್ಚುಲಿ ನಾವು ಇಳಿಬೇಕಂತ ಇದ್ದಿದ್ದು ರಿಷಿಕೇಶಲ್ಲಿ, ಬಟ್ ಬೇರೆ ಇಲ್ಲಿ ಹರಿದ್ವಾರಲ್ಲಿ ಕೆಲವು ಪ್ಲೇಸಸ್ ಇವೆ ಅಂತ ಗೊತ್ತಾಯಿತು. ಹಾಗೆ ಇವ್ರ ಜೊತೆ ಹೋಗೋಣ ಅಂತ ಅಂದ್ಕೊಂಡು ಹಾಗೆ ಹರಿದ್ವಾರಲ್ಲಿ ಇಳಿದ್ಬಿಟ್ವಿ. ಒಟ್ಟಿನಲ್ಲಿ ಕೇದಾರ್ನಾಥ್ಗೆ ನಾವು 5 ಜನ ಹೋಗ್ತಿದ್ದೀವಿ. ನೋಡೋಣ ಏನೆಲ್ಲ ಆಗುತ್ತೆ, ಏನೆಲ್ಲ ಸಿಗುತ್ತೆ, ಏನೆಲ್ಲ ನೋಡೋಕ್ಕಾಗುತ್ತೆ. ಏನು ಹೋಗೋದಾ ಏನ್ರಲ್ಲಿ ಒಬ್ಬೊಬ್ಬರಿಗೆ 20 ರೂಪಾಯಲ್ಲಿ 20 ರೂಪೀಸ್ ಒಂದು ಮೆಂಬರ್. ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಗಂಗಾ ಘಾಟ್ ಹತ್ರ ಬಿಡ್ತಾನಂತೆ. ಅಲ್ಲಿ ರೂಮ್ ಅವೈಲೇಬಲ್ ಇದೆ. ನಿನ್ನೆ ರೈಲಲ್ಲಿ ಬರುವಾಗ ಯಾಕಾದ್ರೂ ಜನ ಇದ್ರು ಅಂತ ಹೇಳ್ತಿದ್ವಿ. ಬಟ್ ಯಾವಾಗ ಡೆಲ್ಲಿ ಮತ್ತು ಮುಜಫ್ಫರ್ನಗರ ಎಲ್ಲ ಪಾಸ್ ಆಯಿತು ಆದಮೇಲೆ ನಮಗೆ ಇಷ್ಟು ಬೋರ್ ಆಯಿತು. ನಾವು ಹೇಳ್ತಿದ್ವಿ, ನಾವೇ ಮಾತಾಡ್ಕೊತಿದ್ವಿ, ಯಾಕೆ ಈ ಜನ ಲೈಕ್ ಖಾಲಿ ಯಾಕಾದ್ರು ಆಯ್ತಂತ ಅಂದ್ಕೊಳ್ತೀವಿ. ಬಟ್ ನೋಡೋಣ, ಅಲ್ಲಿ ಈಗ ಅವ್ರು ಕರ್ಕೊಂಡು ಹೋಗ್ತಿರತ್ತೆ. ಗಂಗಾ ಘಾಟ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಆರತಿ ಎಲ್ಲ ಆಗುತ್ತೆ. ಅಲ್ಲೇ ಹತ್ರದಲ್ಲಿ ಬಿಡ್ತಾರಂತ ಹೇಳಿದ್ದಾರೆ. ಒಬ್ಬೊಬ್ಬರಿಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ನೋಡೋಣ ಏನಾಗುತ್ತಂತ. ಬನ್ನಿ ಆದಷ್ಟು ಬೇಗ ಹೋಗೋಣ. ಕರ್ಕೊಂಡವ್ರಿಗೋ ರೇಂಜಿಗೆ ಎಲ್ಲೂ ಕರ್ಕೊಂಡು ಹೋಗ್ತಿರ್ತೀವಿ. ದೇವರನ್ನ ನಮಗಂತೂ ಗೊತ್ತಿಲ್ಲ. ಥರ ಇಲ್ಲಿ ರಿಕ್ಷಾ ಎಲ್ಲ ನೋಡಿದಾಗ ಸತ್ಯ ಅದರ ಬೇರೆ ಲೋಕಕ್ಕೆ ಬಂದಂಗೆ. ಬನ್ನಿ ನೋಡೋಣ. ಒಂಥರ ಬೇರೆ ಜಾಗದಲ್ಲಿ ಬಂದು ಬೇರೆ ರೀತಿ ಆಚರಣೆ ಆಗಲಿ, ಮತ್ತೆ ಬೇರೆ ರೀತಿ ಆಚರಣೆ, ಆಡಂಬರ, ಮತ್ತೆ ಬಟ್ಟೆ, ಉಡುಗೆ ತೊಡುಗೆ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಸೊ ನೋಡೋಕ್ಕೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಖುಷಿನೂ ಆಗುತ್ತೆ. ಬನ್ನಿ ನೋಡೋಣ. ರಿಕ್ಷಾದಲ್ಲಿ ಕೂರ್ತೀವಿ. ಬನ್ನಿ ರಿಕ್ಷಾದಲ್ಲಿ ಕೂಡುವ. 6 ಜನರು ಆಲ್ಮೋಸ್ಟ್ ಲಗೇಜ್ ಇಲ್ಲೇ ಪ್ಯಾಕ್ ಆಗ್ತದೆ. ಬನ್ನಿ. ಪೇಷನ್ಸ್ ಇಲ್ಲ ಇವರಿಗೆ. ಅಂದರೆ ಬಂದು ಜನರು ಪ್ಯಾಕ್ ಮಾಡಿ ಸೀದಾ ಕರ್ಕೊಂಡು ಹೋಗ್ತಾರೆ. ಈಗ ಯಾರಾದ್ರೂ ಬೇರೆ ರಿಕ್ಷಾದಲ್ಲಿ ಕೂರ್ತಾರಂದ್ರೆ ಹಿಂದಿನವನಿಗೆ ಒಂದು ಸ್ವಲ್ಪ ಪೇಷನ್ಸ್ ಇಲ್ಲ ನಿಲ್ಲಕ್ಕೆ. ಒಮ್ಮೆ ಹೋಗು ಅಂತ ಕಿರಿಸ್ತಾರೆ ಇಲ್ಲಿ. ಅಪ್ಪ ಪರವಾಗಿಲ್ಲ, ಒಂಥರ ಚೆನ್ನಾಗಿದೆ, ಮಜಾ ಬರ್ತದೆ. ಸುನಿಲಣ್ಣ ಏನು ಹೇಳ್ತೀರಾ? ಇಲ್ಲಿ ಬಂದೀಗ ಸದ್ಯಕ್ಕೆ ನಿಮ್ಗೆ ಏನು ಅನಿಸ್ತಿದೆ? ಅಲ್ಲ, ಒಂದು ಸೈಡಲ್ಲಿ ಕರ್ನಾಟಕನೇ ಬೆಸ್ಟ್ ಅಪ್ಪ. ಏನ ಕರ್ನಾಟಕನೇ ಬೆಸ್ಟ್. ಕರ್ನಾಟಕನೇ ಬೆಸ್ಟ್. ನಮ್ಮ ಕರ್ನಾಟಕನೇ ಬೆಸ್ಟ್. ಎಷ್ಟೋ ವಾಸಿ ತಾಳ್ಮೆ ಇದೆ ಕನ್ನಡಿಗರಿಗೆ, ಅದೇ ಹೆಮ್ಮೆ. 100ಕ್ಕೆ 100 ಸತ್ಯ, ಅದಂತ ಹೇಳ್ತೀನಿ. ಬಟ್ ಪರವಾಗಿಲ್ಲ, ಏನೋ ಬೇರೆ ರಾಜ್ಯಕ್ಕೆ ಬಂದಿದ್ದೀವಿ, ಎಲ್ಲಾನು ನೋಡ್ಕೊಂಡು ಹೋಗೋಣ. ಯಾಕಂದ್ರೆ ನಾವು ಕೂಡ ಬೇರೆಯವ್ರಿಗೆ ಹೇಳ್ಬೇಕಲ್ವಾ. ಅದು ಕನ್ನಡಿಗರ ಅದೌದು, ಅದಕ್ಕೆ ನೋಡೋಣ. ಯಾಕೆಂದ್ರೆ ಬೇರೆಯವ್ರಿಗೆ ಕೆಲವರಿಗೆ ಇಲ್ಲಿ ಬರೋಕ್ಕೆ ಆಸೆ ತುಂಬ ಇರುತ್ತೆ. ಅವ್ರಿಗೆ ಲೈಕ್ ಪರ್ಟಿಕ್ಯುಲರ್ ಆಗಿ ಇನ್ಫಾರ್ಮೇಷನ್ ಸಿಗಲ್ಲ. ನಾವು ಬಂದು ಸ್ವಲ್ಪ ಆದಷ್ಟು ನಾವು ನಿಮಗೆ ಇನ್ಫಾರ್ಮೇಷನ್ ಕವರ್ ಮಾಡಿ ಕೊಡ್ತೀವಿ. ನಾವು ಕೂಡ ಎಕ್ಸ್ಪ್ಲೋರ್ ಮಾಡ್ತೀವಿ, ನಿಮ್ಮನ್ನು ವರ್ಚುವಲಿ ಎಕ್ಸ್ಪ್ಲೋರ್ ಮಾಡಿಸ್ತೀವಿ. ನೋಡೋಣ. ರಿಕ್ಷಾದಲ್ಲಿ ನೋಡಿ, ರಿಕ್ಷಾ ಎಷ್ಟು ಕಾಣಿಸ್ತಿದೆ. ಒಳ್ಳೆ ಜಾತ್ರೆ ಹೋದಾಗ ಆಗ್ತಿದೆ. ಫುಲ್ ಒಂಥರ ಸೈಡ್ ಫುಲ್ ಕ್ರೌಡ್ ಇದೆ. ಆ ಕಡೆ ಬಟ್ಟೆ, ಅದು ಬಟ್ಟೆ ಬರೆಲ್ಲ ಮಾರೋದು, ಫುಡ್ ಎಲ್ಲ ಮಾರೋದು. ಈ ಕಡೆ ಹೋಟೆಲು, ಡ್ರೈ ಫ್ರೂಟ್ಸು ಎಲ್ಲನೂ ಇದೆ. ಥರ ಗಲ್ಲಿಗೆ ಬಂದಾಗ ಆಗ್ತದೆ ಅಲ್ವಾ? ರೂಮ್ ಮಾಡೋಕ್ಕೆ 1900 ತಗೊಂಡಿದ್ದಾರೆ. 2200 ಏನೋ ಚೌಕಾಸಿ ಮಾಡಿ 1900ಕ್ಕೆ ಮಾಡಿದ್ದೀವಿ. ನಿಮಗೆ ರೂಮ್ ಏನಾದರೂ ಮಾಡೋಕ್ಕಿದ್ದು ಆಬ್ವಿಯಸ್ಲಿ ಇದು ಫಾರ್ಮ್ಯಾಲಿಟಿನೇ. ಏನಾದರೂ ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡ್ ಅದು ಇದ್ದರೆ ಅದನ್ನು ತಂದು ಇಲ್ಲಿ ಸಬ್ಮಿಟ್ ಮಾಡಬೇಕು. ಆಮೇಲೆ ನಿಮಗೆ ಅವರು ಏನದು ಫಾರ್ಮ್ಯಾಲಿಟೀಸ್ ಇದೆ, ಲೈಕ್ ಫಿಲ್ ಅಪ್ ಮಾಡೋ ಅಂಥದ್ದಾಗಲಿ. 24 hours ರೂಮ್ ಇದೆ. 1900 ರೂಪಾಯಿ.
ನಮಗೆ ಆ್ಯಕ್ಚುಲಿ ಜಾಸ್ತಿ ಆಯಿತು. ನಾವೇನು ಕೆಲಸಕ್ಕಂತೂ ಹೋಗಲ್ಲಲ್ವ, ಅದಕ್ಕೆ ಪರವಾಗಿಲ್ಲ. ನಿಮಗೆ ರೂಮನ್ನು ತೋರಿಸ್ತೀವಿ, ಬನ್ನಿ ಹೇಳಿ. ಈ ರೂಮ್ಗೆ AC ರೂಮು 1900 ರೂಪಾಯಿ 5 ಜನರಿಗೆ. ದೊಡ್ಡದಿದೆ, ತೊಂದರೆ ಇಲ್ಲ. ಬಿಸಿ ನೀರು ಬರುತ್ತೆ, ಮತ್ತೆ ಚೆನ್ನಾಗಿದೆ. ಒಟ್ಟಾರೆ ಟಿವಿನೂ ಇದೆ, ಫ್ಯಾನು, AC, ಮತ್ತೆ ಬಾತ್ರೂಮು ಚೆನ್ನಾಗಿದೆ. ಬಾತ್ರೂಮ್ ತೋರ್ಸಕ್ಕೆ ಹೋಗಲ್ಲ. ಮಂಗಳೂರಿನಿಂದ 25ಕ್ಕೆ ಸಂಜೆ ಹೊರಟಿದ್ವಿ. ಆಗ ನಾನು ರೈಲ್ವೆ ಸ್ಟೇಷನ್ ಇದ್ದಾಗೆ ನನಗೆ ಅನ್ಸೋ ಪ್ರಕಾರ ನಿಮಗೆ ಅದು ಕೇಳಿಸ್ಲಿಕ್ಕೆ ಇರಲಿಕ್ಕಿಲ್ಲ, ಯಾಕೆಂದರೆ ಆಗ ಫುಲ್ ಕ್ರೌಡ್ ಇತ್ತು. ಸೊ 25 ಸಂಜೆ 5:15ಗೆ ಹೊರಟಿದ್ವಿ. ಆಮೇಲೆ ರೀಚ್ ಆಗಿದ್ದು ಇವತ್ತು ಅಂದರೆ 27 ತಾರೀಕು ಆದಿತ್ಯವಾರ ಮಧ್ಯಾಹ್ನ 12:20ಕ್ಕೆ, ಅದೇ 12:18-20ಕ್ಕೆ ನಾವು ರೀಚ್ ಆಗಿದ್ವಿ. ಸೊ ಅಲ್ಲಿಂದ ನಾವು ಅದೇ ಶೇರಿಂಗ್ ಆಟೋದಲ್ಲಿ ಬಂದು ಅವರಲ್ಲಿ ರೂಮ್ ತೋರಿಸಿ 1900 ರೂಪಾಯಿಗೆ ರೂಮ್ ತಗೊಂಡ್ವಿ. ಸ್ವಲ್ಪ ಫ್ರೆಶ್ ಅಪ್ ಆಗಿ ಲೋ ಲೋ ಚಲೋ ಥ್ಯಾಂಕ್ ಯು ಭಾई. ಹಾಂ ठीक है. 1900 ರೂಪಾಯಿಗೆ ನೀರೆಲ್ಲ ಫ್ರೀ ಅಲ್ವಾ? ಅಲ್ಲ, ಅವ್ರು ನೀರು ತುಂಬಿಸಿ ಕೊಟ್ಟಿದ್ದು. ಅಲ್ಲ, ನೀರು ತುಂಬಿಸಿ ಕೊಟ್ಟಿದ್ದು. ಹ್ಞೂ, ನಾಳೆ ಬೆಳಿಗ್ಗೆ ಅಷ್ಟೊತ್ತರಲ್ಲಿ 7 ಗಂಟೆಗೆ ನಾವಿಲ್ಲಿಂದ ಚೆಕ್ಔಟ್ ಆಗಿ 8 ಗಂಟೆಗೆ ನಮಗೆ ಹರಿದ್ವಾರಿಂದ ಸೋನ್ಪ್ರಯಾಗಿಗೆ ಬಸ್ ಇದೆ. ಮಿಕ್ಕಿದ್ದನ್ನು ಡೀಟೇಲ್ಸ್ ನಿಮಗೆ ನಾಳೆ, ಲೈಕ್ ಕೇದಾರ್ನಾಥ್ ಹೋಗೋ ಡೀಟೇಲ್ಸ್ ನಿಮಗೆ ನಾಳೆ ತೋರಿಸ್ತೀವಿ. ಅಲ್ಲಿವರೆಗೆ ನಾವು ನಿಮಗೆ ಇಲ್ಲಿ ನಾವು ಏನೆಲ್ಲ ಸ್ಪೆಂಡ್ ಮಾಡ್ತೀವಿ, ಲೈಕ್ ಇಲ್ಲಿ ಎಲ್ಲೆಲ್ಲ ನಾವು ಲೊಕೇಶನ್ಗೆ ಹೋಗ್ತೀವಿ ಅದ್ರ ಬಗ್ಗೆ ನಿಮಗೆ ತೋರಿಸ್ತೀವಿ. ಇಷ್ಟೆಲ್ಲ ತೋರಿಸಿದ್ದಕ್ಕೆ ನೀವು ಏನು ಮಾಡಬೇಕಾಗಿರೋದು ಏನಿಲ್ಲ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋ ನೋಡಿದ ನಿಮ್ಗೆ ಏನು ಅನಿಸ್ತಂತೆ ಕಮೆಂಟ್ ಮೂಲಕ ತಿಳಿಸಿ. ಅಷ್ಟೇ. ನೀರು ಕುಡಿದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀವಿ. ಅಲ್ಲಿ ತನಕ